ನಮಸ್ಕಾರ ಸ್ನೇಹಿತರೆ. ಈಗ ನೀವು ಕರಂಗೋಲು ನೃತ್ಯವನ್ನು ನೋಡಿದ್ದೀರಿ. ಇದೊಂದು ಅತಿಕಾರ ಭತ್ತದ ತಳಿಯನ್ನು ಕಾನದ ಕಟದರೆಂಬಂತಹ ಇಬ್ಬರು ವೀರರು ಘಟ್ಟದ ಕೆಳಭಾಗಕ್ಕೆ ತುಳುನಾಡಿಗೆ ತಂದಂತಹ ಕತೆ. ಅದರ ಹಿನ್ನೆಲೆಯಲ್ಲಿ ಮಾಡುವಂತಹ ಈ ನೃತ್ಯ ಕರಂಗೋಲು ಪುಟ್ಟುಂಡು ಓಳು ಪಂಡಂಡ ಘಟ್ಟದ ಮಿತ್ ಅಂತ ಹೇಳಿ ಈ ಹಾಡು ಪ್ರಾರಂಭ ಆಗ್ತದೆ. ಇದು ಪ್ರಾದೇಶಿಕವಾಗಿ ಭಿನ್ನತೆಯನ್ನು ಕೂಡ ಪಡ್ಕೊಂಡಿದೆ. ಈ ಕಲಾವಿದರು ನೆಕ್ಕಿಯ ಸೊಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಕುಣಿತಾರೆ. ಅವರ ಮೈ ಮೇಲೆ ಬಿಳಿ ಬಣ್ಣದಲ್ಲಿ ಗುಣಿಸು ಚಿಹ್ನೆಯಲ್ಲಿ ಚಿತ್ರವನ್ನು ಬರೆದುಕೊಂಡಿರ್ತಾರೆ. ಒಂದು ವಿಶಿಷ್ಟವಾದ ಲಯದಲ್ಲಿ ಕುಣಿತಾರೆ. ಒಂದು ಬಹಳ ಅಪರೂಪದ ಜಾನಪದ ನೃತ್ಯ ಇದು. ಇದರ ಹಿನ್ನೆಲೆಯಲ್ಲಿ ಕಾನದ ಕಟದರ ಒಂದು ಸಾಹಸ ಇದೆ. ಆ ಕಾನದ ಕಟದರು ಕೂಡ ದೈವಗಳಾಗಿ ಆರಾಧನೆಯನ್ನು ಪಡೀತಾರೆ. ಅವರಿಗೆ ತುಳುನಾಡಿನ ವೀರರಾಗಿ ದೈವಗಳಾಗಿ ಆರಾಧನೆ ಇದೆ. ಭತ್ತದ ಬೇಸಾಯದ ಒಂದು ಹುಲ್ಲಿನ ಕ್ರಾಂತಿ ಖ್ಯಾತಿಯ ಜಪಾನಿನ ವಿಜ್ಞಾನಿ ಮಸನೋಬ ಫುಕುವೋಕ ಅಜ್ಜನನ್ನು ನೆನಪಿಸುವ ಕಾನದ ಮತ್ತು ಕಟದರು ಘಟ್ಟದ ಮೇಲಿಂದ ಅತಿಕಾರ ಬೆಳೆಯನ್ನು, ಅಂದರೆ ಕರಂಗೋಲು ಅಂದರೆ ಅತಿಕಾರ ಬೆಳೆ ಅಂತ ಹೇಳ್ತಾರೆ, ಭತ್ತದ ಅತಿಕಾರ ಬೆಳೆಯನ್ನು ತುಳುನಾಡಿಗೆ ತಂದ ಸಾಂಸ್ಕೃತಿಕ ವೀರರು. ಕರಂಗೋಲು ಕುಣಿತ ಇವರ ನೆನಪಿನಲ್ಲಿ ನಡೆಯುವ ತುಳು ಆರಾಧನಾ ಜನಪದ ಕುಣಿತ. ಇವರ ಸಂಕ್ಷಿಪ್ತ ಕಥಾನಕ ಹೀಗಿದೆ. ಇವರ ಹಿನ್ನೆಲೆ: ಬೊಮ್ಮಿ ಎಂಬ ಒಂದು ಗುತ್ತಿನಲ್ಲಿ ಸುಬ್ಬಿ ಎಂಬ ಹೆಸರಿನ ಹುಡುಗಿ ಇರ್ತಾಳೆ. ಅವಳು ಒಂದು ದಿನ ಗುಡ್ಡದಲ್ಲಿ ಸೊಪ್ಪು ಹೆರೆಯುವಾಗ ಅವಳಿಗೆ ಒಂದು ಮಗು ಸಿಗುತ್ತದೆ. ಅದನ್ನು ಮಡಿಲಲ್ಲಿ ಕಟ್ಟಿಕೊಂಡು ತಂದು ತನ್ನ ಒಡೆಯನಿಗೆ ಅವಳು ತಂದು ಕೊಡುತ್ತಾಳೆ. ಇನ್ನೂ ಮದುವೆಯಾಗದೆ ಬ್ರಹ್ಮಚಾರಿಯಾಗಿದ್ದ ಆತ ಆ ಮಗುವನ್ನು ಅವಳೇ ಸಾಕುವಂತೆ ವ್ಯವಸ್ಥೆ ಮಾಡುತ್ತಾನೆ. ಅವಳು ತನ್ನ ಅಣ್ಣಂದಿರಾದ ಪಾಂಬಲಜ್ಜ ಮತ್ತು ಪೂಂಬಲ ಕರಿಯರ ಸಹಾಯದಿಂದ ಆ ಹೆಣ್ಣು ಮಗುವನ್ನು ಸಾಕುತ್ತಾಳೆ. ಸುಬ್ಬಿ ಎನ್ನುವಾಕೆ ಒಂದು ಹೆಣ್ಣು ಮಗುವನ್ನು ಸಾಕುತ್ತಾಳೆ. ಬೆಳ್ಳನೆ ಹೊಳೆಯುತ್ತಾ ಇದ್ದ ಕಾರಣಕ್ಕೆ ಆ ಮಗುವಿಗೆ ಬೊಳ್ಳೆ ಎಂದು ಹೆಸರು ಹಿಡಿದು ಕರೆಯುತ್ತಾರೆ. ಮುಂದೆ ಅವಳನ್ನು ಕಂಗು ಹಿತ್ತಿಲು ಕಾಂತಣ ವೈದ್ಯನ ಹೆಂಡತಿ ದೇಯಿ ಸಾಕುತ್ತಾಳೆ. ತುಸು ದೊಡ್ಡವಳಾದ ಮೇಲೆ ಮದುವೆ ಮಾಡುತ್ತಾರೆ. ಬೊಳ್ಳೆ ಮತ್ತು ದೇಯಿ ಇಬ್ಬರು ಒಂದೇ ದಿನ ಋತುಮತಿಯರಾಗುತ್ತಾರೆ. ಇಬ್ಬರು ತೊಟ್ಟಿಲ ಕೆರೆಯಲ್ಲಿ ಸ್ನಾನ ಮಾಡುತ್ತಾರೆ. ಪೆರುವೆಲ್ ಮೀನುಗಳಿಗೆ ಬೆಳ್ತಿಗೆ ಅಕ್ಕಿ ಹಾಕುತ್ತಾರೆ, ಹರಕೆ ಹೇಳುತ್ತಾರೆ. ಇದರಿಂದಾಗಿ ಇಬ್ಬರು ಗರ್ಭವತಿಯರಾಗುತ್ತಾರೆ. ಹೆಣ್ಣು ದೇಯಿ ಮಗು ಹೆಡೆಯುತ್ತಾಳೆ. ಅವಳೇ ಕೋಟಿ ಚೆನ್ನಯ್ಯರ ಅಕ್ಕ ಕಿನ್ನಿದಾರು. ಬೊಳ್ಳೆ ಅವಳಿ ಮಕ್ಕಳನ್ನು ಪ್ರಸವಿಸುತ್ತಾಳೆ. ಅವರಿಗೆ ಕಾನದ ಕಟದ ಎಂದು ಹೆಸರಿಡುತ್ತಾರೆ. ಮುಂದೆ ಬೆಳೆದು ಇವರು ವಿದ್ಯೆ ಕಲಿತು ಅಸಾಮಾನ್ಯ ವೀರರಾಗುತ್ತಾರೆ. ಮುಂದೆ ಮುದ್ದ ಕಳರನ್ನು, ಮುಗೇರ ವೀರರನ್ನು ಕೂಡ ಭೇಟಿಯಾಗುತ್ತಾರೆ ಎಂದು ಈ ಕಥೆಯಲ್ಲಿ ಬರ್ತದೆ. ಈ ರೀತಿಯ ಸಮನ್ವಯತೆ ಹಲವು ಕಡೆ ಕಾಣ್ತದೆ. ಇವರ ಕಾಲ ಬೇರೆ ಬೇರೆ ಇರ್ಬೋದು, ಆದರೆ ಇವರು ಪರಸ್ಪರ ಭೇಟಿಯಾದ ಹಾಗೆ, ಯುದ್ಧ ಮಾಡಿದಾಗೆಲ್ಲ ಕಥೆಗಳೆಲ್ಲ ಕಡೆ ಕಾಣಲಿಕ್ಕೆ ಸಿಗ್ತದೆ. ಇರಲಿ. ಅತಿಕಾರೆ ಭತ್ತದ ತಳಿಯನ್ನು ತಂದು ತುಳುನಾಡಿನಲ್ಲಿ ಬೇಸಾಯ ಮಾಡಲು ಇವರು ಹೊರಡುತ್ತಾರೆ. ಘಟ್ಟದ ಮೇಲೆ ಅತಿಕಾರೆ ಭತ್ತವನ್ನು ಬೆಳೆಯುತ್ತಾ ಇದ್ರು. ಅತಿಕಾರೆ ಭತ್ತದ ತಳಿಗೆ ಬಹಳ ವಿಶೇಷತೆ ಇದೆ. ಇದು ದೀರ್ಘಕಾಲ ಇದನ್ನು ಕಟ್ಟಿಟ್ಟು ಕೂಡ ನಂತರ ಕೂಡ ಇದನ್ನು ಬಿತ್ತನೆ ಮಾಡಿದರೆ ಇದು ಮೊಳಕೆ ಹೊಡೆಯುತ್ತದೆ. ಹಾಗಾಗಿ ಅತಿಕಾರೆ ಭತ್ತವನ್ನು ನಮ್ಮಲ್ಲೆಲ್ಲ ಮೊದಲು ಬೆಳೆದಾಗ ಒಂದು ಹೊಸ ಅಕ್ಕಿ ಊಟ ಅಂತ ಹೊಸ್ತು ಅಂತ ಹೇಳ್ತೇವೆ. ಆ ದಿವಸ ಕುರಳನ್ನು ಪೈರನ್ನು ತಂದು ಮನೆಯ ಕಂಬದ ಮೇಲ್ಭಾಗದಲ್ಲಿ ಮೇಲೆ ಎಲ್ಲ ಕಟ್ಟುವಂಥ ಪದ್ಧತಿ ಇತ್ತು. ಅಂದರೆ ಒಂದೊಮ್ಮೆ ಮಳೆ ನೆರೆ ಬಂದು ಎಲ್ಲ ಕೊಚ್ಚಿ ಹೋದರೂ ಕೂಡ ಈ ಭತ್ತದ ಬೆಳೆ ಏನಿದೆ ಮೇಲೆ ಇರಲಿ, ಮುಂದೆ ಬಿತ್ತನೆ ಮಾಡಲಿಕ್ಕಾಯ್ತು ಹೇಳುವ ಹಿರಿಯರ ಒಂದು ಉದ್ದೇಶ ಇದ್ದಿರ್ಬೋದು. ಇದು ಈ ಅತಿಕಾರ ಬೆಳೆಗೆ ಅದೊಂದು ವಿಶೇಷತೆ. ದೀರ್ಘಕಾಲದ ನಂತರ ಕೂಡ ಅದು ಮೊಳಕೆ ಹುಡ್ತದೆ, ಬೆಳೆಯನ್ನು ಬೆಳೀತದೆ. ಇಲ್ಲಿ ಘಟ್ಟದ ಮೇಲೆ ಅತಿಕಾರೆ ಭತ್ತವನ್ನು ಬೆಳೆಯುತ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಇವರು ತರಬೇಕಾಗಿತ್ತು. ಈ ವೀರರು ಇವರೊಂದು ಸಾಹಸವನ್ನು ಮಾಡ್ತಾರೆ. ಘಟ್ಟದ ಮೇಲಿಂದ ಅತಿಕಾರೆ ಭತ್ತವನ್ನು ತರುವಾಗ ಚಾಮುಂಡಿ ದೇವಿ ಅಲ್ಲಿ ತಡೆಯುತ್ತಾಳೆ. ಅವಳ ಜೊತೆ ಹೋರಾಡಿ ಈ ಕಾನದ ಕಟದರು ಗೆಲ್ಲುತ್ತಾರೆ. ಅವರ ಶೌರ್ಯಕ್ಕೆ ಮೆಚ್ಚಿ ಚಾಮುಂಡಿ ಅವರಿಗೆ ಯೋಧರ ಕತ್ತಿಗಳನ್ನು ನೀಡುತ್ತಾಳೆ. ಮುಂದೆ ಅವರು ಎಣ್ಮೂರಿಗೆ ಬಂದು ಕೋಟಿ ಚೆನ್ನಯ್ಯರಲ್ಲಿ ಹೋರಾಡುತ್ತಾರೆ. ಮುಂದೆ 4 ಸಾಹಸಿಗಳು ರಾಜಿ ಮಾಡಿಕೊಳ್ಳುತ್ತಾರೆ. ಒಟ್ಟಾಗಿ ಸಂಚರಿಸುವಾಗ ಮುದ್ದ ಕಳಲರನ್ನು ಭೇಟಿ ಮಾಡುತ್ತಾರೆ. ಇವರು ಮುಗೇರರ ವೀರರು. ಕಾನದ ಕಟದರು ತಮ್ಮ ಸಾಮರ್ಥ್ಯದಿಂದ ಕಲ್ಲಿನ ಸೆಲೆಯಿಂದ ನೀರು ತೆಗೆದು ಕಾರಣಿಕ ತೋರುತ್ತಾರೆ. ಒಂದು ದಿನ ಕಾನದ ಕಟದರು ಹೊಳೆಯಲ್ಲಿ ಮೀನು ಹಿಡಿಯಲು ಹೋಗುತ್ತಾರೆ. ಮೀನು ಹಿಡಿಯುವ ಉತ್ಸಾಹದಲ್ಲಿ ಅಣ್ಣ, ಅಂದರೆ ಕಾನದ ದೊಡ್ಡವನು, ನೀರಿಗೆ ಹಾರುತ್ತಾನೆ. ಅಣ್ಣ ಬಾರದೇ ಇರುವುದನ್ನು ಗಮನಿಸಿದ ತಮ್ಮನು ನೀರಿಗೆ ಹಾರುತ್ತಾನೆ. ಇಬ್ಬರು ದುರಂತವನ್ನಪ್ಪುತ್ತಾರೆ. ನೀರಿನಲ್ಲಿ ಪಂಜುರ್ಲಿ ಭೂತ ಎದ್ದು ಬರುತ್ತದೆ. ಪಂಜುರ್ಲಿಯ ಜೊತೆಗೆ ಕಾನದ ಕಟದರು ಮಾಯವಾಗುತ್ತಾರೆ. ದುರಂತ ಮತ್ತು ದೈವತ್ವ ತುಳು ಸಂಸ್ಕೃತಿಯ ಒಂದು ವಿಶಿಷ್ಟತೆ. ವೀರಾರಾಧನೆ ತುಳುನಾಡಿನಲ್ಲಿ ಮಾತ್ರವಲ್ಲ, ಜಗತ್ತಿನಾದ್ಯಂತ ಪ್ರಚಲಿತವಿರುವಂತಹ ಒಂದು ವಿಶಿಷ್ಟ ವಿದ್ಯಮಾನ. ಸಾಹಸಿಗಳಾದ ಕಾನದ ಕಟದರ ಆಕಸ್ಮಿಕ ಅಥವಾ ಉದ್ದೇಶಪೂರ್ವಕವಾದ ಕುತಂತ್ರದಿಂದಾದಂತಹ ದುರಂತ ಮುಂದೆ ಜನಮಾನಸದಲ್ಲಿ ನೆಲೆಸಿ ಅವರು ದೈವತ್ವ ಪಡೆದು ಆರಾಧಿಸಲ್ಪಡುತ್ತಾರೆ. ಹಿಂದಿನ ಕಾಲದಲ್ಲಿ ಬೇಸಾಯ ಮಾಡಲು ಎಲ್ಲರಿಗೂ ಅವಕಾಶ ಇರಲಿಲ್ಲ.
ಈ ಸಾಹಸಿ ಸಹೋದರರು ಅದಕ್ಕಾಗಿ ಘಟ್ಟದಿಂದ ಭತ್ತದ ಬೀಜವನ್ನು ತಂದು ಬೇಸಾಯ ಮಾಡಿದ್ದಿರಬೇಕು. ಈ ಸಂದರ್ಭದಲ್ಲಿ ಅವರು ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸಿರಬಹುದು. ಚಾಮುಂಡಿ ದೈವ ತಡೆಯಿತು ಎಂಬಲ್ಲಿ ಈ ಬಗ್ಗೆ ಸುಳಿವು ಸಿಗ್ತದೆ. ಹಾಗಾಗಿ ಅವರನ್ನು ಉದ್ದೇಶಪೂರ್ವಕವಾಗಿಯೇ ಯಾರಾದರೂ ದುರಂತವನ್ನು ಅಪ್ಪುವಂತೆ ಮಾಡಿದ್ದಾರೆ, ಅಥವಾ ಹೊಳೆಯಲ್ಲಿ ಮುಳುಗಿ ಆಕಸ್ಮಿಕವಾಗಿ ಕೂಡ ಮರಣವನ್ನಪ್ಪಿರಬಹುದು. ಇದಕ್ಕೆ ಮುಂದೆ ಪಂಜುರ್ಲಿ ದೈವದ ಕಾರಣಿಕ ಸೇರಿ ಅವರು ಪಂಜುರ್ಲಿ ದೈವದ ಸೇರಿಗೆಗೆ ಸಂದು ಮಾಯವಾಗಿ ದೈವತ್ವ ಪಡೆದರು ಎಂಬ ಕಥಾನಕ ಸೇರಿರಬಹುದು. ಅದು ಏನೇ ಇದ್ದರೂ ಅತಿಕಾರೆ ಭತ್ತದ ಬೆಳೆಯನ್ನು ತುಳುನಾಡಿಗೆ ಪರಿಚಯಿಸಿ ತುಳುನಾಡಿನಲ್ಲಿ ಭತ್ತದ ಬೇಸಾಯದ ಪ್ರವರ್ತಕರಾಗಿರುವ ಕಾನದ ಕಟದರು ಪ್ರಾತಸ್ಮರಣೀಯರಾಗಿದ್ದಾರೆ ಎಂಬುದಂತೂ ಎಲ್ಲರೂ ಒಪ್ಪಲೇಬೇಕಾದ ವಿಚಾರವಾಗಿದೆ. ಇವರ ನೆನಪಿನಲ್ಲಿಯೇ ಕರಂಗೋಲು ಕುಣಿತ ತುಳುನಾಡಿನಲ್ಲಿ ಬಳಕೆಗೆ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲೆಡೆ ಹಂಚಿ. ಮುಂದೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.